ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಲ್ಲೆಡು ಸಂಧ್ಯಾ ಭಜನೆ ಸಂಕೀರ್ತನೆ നടത്തുന്നിದ್ದು ಅಂಗಾರೆ 44ನೇ ದಿನದ ಭಜನಾ ಸಂಕೀರ್ತನೆ നടത്തുന്നു. ಶ್ರೀ ಬೊಕ್ಕ ಶ್ರೀಮತಿ ಪುಷ್ಪಲತಾ ರಾಮದಾಸ್ ಸೋಮೇಶ್ವರ, ಶ್ರೀಮತಿ ವಿಜಯಲಕ್ಷ್ಮಿ ಯಾದವ್ ಪೂಜಾರಿ ಅಡ್ಯಾರ್ ಭಂಡಾರಮನೆ, ಶ್ರೀ ಆನಂದ್ ಚೆಂಡೇಲ್ ಇಲ್ಲದಕ್ಲು ಅಂಬಿಕಾ ರೋಡ್, ಶ್ರೀಮತಿ ನವ್ಯ ದೀಪಕ್ ಉಳ್ಳಾಲಬೈಲ್, ಶ್ರೀಮತಿ ಯಶೋಧ ಜಯರಾಮ್ ಕಾಪಿಕಾಡ್, ಶ್ರೀಮತಿ ಉಷಾ ಕುಮಾರಿ ವೀಕ್ಷಿತಾ ಇಲ್ಲದಕ್ಲು, ಶ್ರೀಮತಿ ಕನಕ ಅರುಣ್ ಕಾಪಿಕಾಡ್ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು.
ದೇವಲಿದ ಆಡಳಿತ ಮೊಕ್ತೇಸರರು ಸೇವಾ ಸಮಿತಿ ಪದಾಧಿಕಾರಿಗಳು ಮಹಿಳಾ ಸಮಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಮುಡಿಪು ಗರಡಿಪಳ್ಳ ಶ್ರೀದೇವಿ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ಕೊರಿಯರು.